ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪ್ರತಿನಿತ್ಯ ವಿಭಿನ್ನ ರೀತಿಯಾದಂಥ ಖಾದ್ಯಗಳು, ಅದರಲ್ಲೂ ಕೂಡ ಸವಿರುಚಿಯಾದ, ರುಚಿಕರವಾದಂಥ, ಸ್ವಾದಿಷ್ಟಭರಿತ, ಆರೋಗ್ಯಭರಿತ ಖಾದ್ಯಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ, ಆರೋಗ್ಯಕರವಾದಂಥ, ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಶ್ರೀಮತಿ ಜಯಂತಿ ಅವರು. ಯಾವ ಅಡುಗೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆವಾಗಲೇ ಹೇಳಿದ್ರಿ, ಕೇಳಿದಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ ತುಂಬ ಇದು ಅಂತ ಹೇಳಿ, ಯಾವ ಅಡುಗೆ ಮಾಡ್ತಾ ಇದ್ದೀರಿ? ಫ್ರೈಡ್ ರೈಸ್ ಮಾಡುವ ಅಂತ. ಯಾವ ಮಕ್ಳಿಗೆ ಮಾತ್ರ ಅಂತ ನಿಮ್ಗೆ ಯಾರು ಹೇಳಿದ್ದು? ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಫಾಸ್ಟ್ ಫುಡ್ ಅಂದ ತಕ್ಷಣ ಎಸ್ಪೆಷಲಿ ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ ಹೋಗ್ತಾರೆ. ಮಕ್ಳಿಗೂ ಆಗಿರಲಿ, ಯಂಗ್ಸ್ಟರ್ಸ್ ಆಗಲಿ, ಈಗಂತೂ ಎಲ್ರಿಗೂ ಕೂಡ ಇದು ಸರ್ವೇ ಸಾಮಾನ್ಯವಾಗಿದೆ. ಸೊ ಫ್ರೈಡ್ ರೈಸ್ ಹೇಳ್ಕೊಡ್ತಾ ಇದ್ದೀರಿ. ವೆಜ್, ಎಗ್ ಅಥವಾ ನಾನ್ ವೆಜ್ ಯಾವುದು? ವೆಜ್ ಫ್ರೈಡ್ ರೈಸ್. ಸರಿ, ಶುರು ಮಾಡೋಣ. ಎಸ್, ಫಸ್ಟ್ ಬನ್ನಡಿಡುವ. ಹಾಂ, ತಗೊಳ್ಳಿ. ಗ್ಯಾಸ್ ಆನ್ ಮಾಡಲಾ? ಸ್ವಲ್ಪ ಆಯಿಲ್ ಹಾಕುವ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯಿಂದ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಸೊ ಮೊದಲಿಗೆ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಸ್ವಲ್ಪ ಆದರೆ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ. ಮತ್ತು ಸ್ವಲ್ಪ ಇದು ಕಾಯಿ ಮೆಣಸು, ಅದರ ಪೇಸ್ಟ್, ಹಸಿಮೆಣಸಿನ ಪೇಸ್ಟ್. ಓ, ಹಸಿಮೆಣಸು ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀರಾ, ಬೇಯಿಸಿದ್ದೀರಾ? ಇಲ್ಲ, ಹಾಗೆ ಮಾಡಿ. ಹಾಗೆ. ಸೊ ಹಸಿಮೆಣಸು ಪೇಸ್ಟ್ ಹಾಕಿದ್ರಿ. ನಾವೆಲ್ಲ ಆದರೆ ಚಿಲ್ಲಿ ಸಾಸ್ ಅಂತ ಹಾಕ್ಕೊಂಡ್ಬಿಡ್ತೀವಿ. ಸೊ ಈಸಿಯಲ್ಲಿ, ಕಮ್ಮಿ ವೆಚ್ಚದಲ್ಲಿ ಮನೇಲೆ ಹಾಗೊಂದು 4-5 ಹಸಿಮೆಣಸನ್ನು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಹಾಕಿ ಈರುಳ್ಳಿ, ಒಂದು ಈರುಳ್ಳಿ, ಫ್ರೈ ಆಗಲಿಲ್ಲ. ಈಗ ಬೀನ್ಸ್ ಹಾಕ್ತೇನೆ. ಓಕೆ. ಸ್ವಲ್ಪ ಕ್ಯಾರೆಟ್ ಹಾಕ್ತೇನೆ. ಮೊದಲೆಲ್ಲ ಈ ಫ್ರೈಡ್ ರೈಸ್ ಎಲ್ಲ ತಿನ್ನಬೇಕು ಅಂದರೆ ಇದು ಫಾಸ್ಟ್ ಫುಡ್ ಸೆಂಟರ್ಗೆ ಹೋಗಿ ತಿನ್ನಬೇಕು ಅಂತ ಹಾಗೆ ಇತ್ತು. ಈಗೆಲ್ಲ ಅಂತೂ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಮನೆಯಲ್ಲೇ ಸುಲಭದಲ್ಲಿ ಮಾಡ್ಕೊಳ್ಬೋದು. ಒಂದು ಅನ್ನ ಮಾಡಿಟ್ರೆ, ಹಾಂ, ಮತ್ತೆ ಸ್ವಲ್ಪ ಏನಾದರೂ ತರಕಾರಿ ಇದ್ರೆ ಆಯಿತು. ತರಕಾರಿ ಇದ್ರೆ ಆಗ್ತದೆ. ಆದರೆ ಅದರಲ್ಲೂ ಕೂಡ ಒಬ್ರೊಬ್ರು ಮಾಡ್ಕೊಳ್ಳುವಂಥ ಫ್ರೈಡ್ ರೈಸ್ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮಗೆ ಆ ಎಕ್ಸಾಕ್ಟ್ ಆ ಫ್ರೈಡ್ ರೈಸ್ ಇದು ಆ ಒಂದು ಟೇಸ್ಟ್, ನಾವು ಹೇಗೆ ಫಾಸ್ಟ್ ಫುಡ್ ಕಾರ್ನರ್ಸ್ಗೆ ಹೋಗಿ ತಿಂತೀವಲ್ಲ, ಆ ಒಂದು ಟೇಸ್ಟ್ ಬರಬೇಕು ಅಂತ ಹೇಳಿದರೆ ಕಬ್ಬಿಣದ ಪಾತ್ರೆಯಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟ್ ಅದೇ ಟೇಸ್ಟ್ ಸಿಗುತ್ತೆ.
ಎಲ್ಲ ಮಣ್ಣಿದು ಪಾತ್ರೆ. ಹಾಂ, ಕಬ್ಬಿಣದ ಪಾತ್ರೆಯಿಂದ ಎಕ್ಸಾಕ್ಟ್ಲಿ ಸೇಮ್ ಟೇಸ್ಟ್ ಸಿಗುತ್ತೆ ನಿಮಗೆ. ಹೊರಗಡೆ ಹೋಗಿ ನೀವು ಹೇಗೆ ತಿಂತೀರೋ ಅದನ್ನು ಸೇಮ್ ಅದೇ ಆ ಕಬ್ಬಿಣದ ಅಂಶ ಕೂಡ ನಮಗೆ ಸಿಗುತ್ತೆ. ಮನೇಲೇ ಆದರೆ ಇನ್ನೂ ಹೈಜೀನಿಕ್. ಈಗ ಮನೆಯಲ್ಲಿ ಕಬ್ಬಿಣದ ಪಾತ್ರೆ ಎಲ್ಲಿ ಖಂಡಿತ. ಇಲ್ಲ. ಆದರೆ ಆ ಒಂದು ಕಡಾಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಕ್ಯಾಪ್ಸಿಕಮ್ ಹಾಕ್ತೇನೆ. ಹ್ಞೂ ಚೂರು ಉಪ್ಪು ಹಾಕ್ತೇನೆ. ಅನ್ನ ಬೇಯಿಸ್ಕೊಳ್ಳುವಾಗ ಉಪ್ಪೇನಾದರೂ ಹಾಕಿದ್ದೀರಾ? ಹಾಕಿದ್ದೀರಿ. ಸ್ವಲ್ಪ ಉಪ್ಪು ಹಾಕಿ. ಆವಾಗ ನಿಮ್ಗೆ ಅದೊಂದು ಉದುರುದ್ರು ಇದು ಹಾಗೆ ಉದುರುದ್ರಾಗಿ ಕೂಡ ಸಿಗುತ್ತೆ. ಮತ್ತೆ ಎಲ್ಲ ಕಡೆ ಉಪ್ಪು ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಒಂದು ಸ್ಪೂನ್ ಎಣ್ಣೆ ಹಾಕಬೇಕು. ಆವಾಗ ಉದುರುದ್ರಾಗಿ ಬರುತ್ತೆ. ಕೆಲವರು ಸ್ವಲ್ಪ ಸಕ್ಕರೆ ಹಾಕ್ತಾರೆ ಟೇಸ್ಟಿಗೆ. ಒಂಚೂರು ಒಂದು 1/4 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಬೋದು. ಕೆಲವರಿಗೆ ಅದು ಇಷ್ಟ ಆಗುದಿಲ್ಲ. ಸ್ವಲ್ಪ ಅಂದ್ರೆ ಅದು ಗೊತ್ತಾಗುದಿಲ್ಲ ನಮಗೆ. ಚಿಟಿಕೆಯಷ್ಟು ಸಕ್ಕರೆ. ಸಕ್ಕರೆ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅದಕ್ಕೆ ಎಗ್ ಇದು ಮಾಡಿ ಫ್ರೈ ಮಾಡಿ ಹಾಕಿದ್ರು ಸಹ ಒಳ್ಳೆಯದಾಗ್ತದೆ. ಸೊ ಸ್ಕ್ರಾಂಬಲ್ಡ್ ಎಗ್ ಮಾಡಿಕೊಂಡ್ರೆ ಸೊ ಆವಾಗ ಎಗ್ ಫ್ರೈಡ್ ರೈಸ್ ಆಯಿತು. ಫ್ರೈಡ್ ರೈಸ್ ಹಾಕ್ತೀನಿ. ಈಗ ರೈಸ್ ಹಾಕ್ತೇನೆ. ಸೊ ಇದಕ್ಕೆ ಏನು ಸಾಸಸ್ ಏನು ಹಾಕೋದಿಲ್ವಾ? ಸಾಸ್ ಹಾಕುದಿಲ್ಲ, ಮನೆಯಲ್ಲಿ ಮಾಡುವ ಸಾಸ್ ಹಾಕುದಿಲ್ಲ. ಸಾಸಸ್ ಹಾಕೊಳ್ಳೋದಿಲ್ಲ, ನಮ್ಮದೇ ಇದು ಹಾಕುದಷ್ಟೇ. ಹಾಂ ಹಾಂ. ಸೊ ಅದೇ ಆವಾಗಲೇ ಹೇಳಿದೆ, ಚಿಲ್ಲಿ ಸಾಸ್ ಬದಲು ಚಿಲ್ಲಿ ಪೇಸ್ಟನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀರಿ. ಸೊ ಅಷ್ಟೇ ಸಾಕಾಗುತ್ತೆ. ನಾನು ಮನೆಯಲ್ಲಿ ಮಾಡಿದ ಸಹ ಇದೇ ಹಾಕುದು. ಅದು ಸಾಸ್ ಇರ್ತದೆ ಒಂದ್ಸಲ ಮಕ್ಕಳು ತಂದದ್ದು, ಯೂಸ್ ಮಾಡೋದಿಲ್ಲ. ಸೊ ಸಾಸಸ್ ಏನೂ ಇಲ್ಲ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀರಿ. ಸ್ವಲ್ಪ ಲಿಂಬೆ ರಸ. ಹಾಂ, ಹುಳಿ ಅಂಶಕ್ಕೆ ನಾವು ಇಲ್ದಿದ್ರೆ ಸೋಯಾ ಸಾಸ್ ಹಾಕ್ಕೊಳ್ತೀವಿ. ಸೊ ಅದರಿಂದ ಹುಳಿ ಅಂಶ ಸಿಗುತ್ತೆ. ಅದರ ಬದಲು ನಿಂಬೆ ಹಾಕಿದ್ರೆ ಅದು ಕೊನೆಗೆ ಹಾಕಬೇಕು. ಇಲ್ಲದ್ರೆ ಸ್ವಲ್ಪ ಕಹಿ ಬರ್ತದೆ. ಹಾಂ ಹಾಂ. ಸ್ವಲ್ಪ ಚಿಕನ್ ಸಿಮ್ಮಲ್ಲ. ಆಯ್ತಿದು. ಸೊ ಇನ್ನು ಡೈರೆಕ್ಟ್ ಸರ್ವಿಂಗ್ ಅಲ್ವಾ? ಹೌದು. ಸೊ ಫಾಸ್ಟ್ ಫುಡ್ ಎಲ್ಲ ಹಾಗೆ ಜಟ್ಪಟ್ ಬೇಗ ಬೇಗ ಮಾಡ್ಕೊಳ್ಬೇಕು, ಇಮಿಡಿಯೇಟ್ ಸರ್ವ್ ಮಾಡ್ಕೊಳ್ಬೇಕು. ಬೆಳಿಗ್ಗೆಲ್ಲ ಮಕ್ಕಳಿಗೆ ಅರ್ಜೆಂಟಿಗೆಲ್ಲ ಹೀಗೆ ಮಾಡಿದ್ರೆ. ಸೊ ಸ್ವಲ್ಪ ತರಕಾರಿ ಇದ್ರೆ ಸಾಕು, ಮತ್ತೆ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಜಟ್ಪಟ್ ಫ್ರೈಡ್ ರೈಸ್ ಮಾಡ್ಕೊಳ್ಬೋದು. ಸೊ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ರೆಡಿ. ಈಗಿನ ಮಕ್ಕಳಿಗೆ ಇಡ್ಲಿ ದೋಸೆ ಎಲ್ಲ ಆಗುದಿಲ್ಲ. ಇಂಥದ್ದೆಲ್ಲಾದ್ರೆ ಬೇಗ ತಿಂತಾರೆ. ಬಿಸಿ ಬಿಸಿ ಫ್ರೈಡ್ ರೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಟೇಸ್ಟ್ ನೋಡೇ ಬಿಡ್ಲಾ? ನೋಡಿ. ಸೊ ಇದಕ್ಕೆಲ್ಲ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ. ಎಸ್, ಬಿಸಿ ಬಿಸಿ ಫ್ರೈಡ್ ರೈಸ್. ಇದು ಆ ಕಡೆ ಫ್ರೈಡ್ ರೈಸ್ ಮತ್ತು ಲೆಮನ್ ರೈಸ್ ಎರಡು ಮಿಕ್ಸ್ ಫ್ಲೇವರ್. ಸೊ ಆ ರೀತಿಯಾಗಿ ಫ್ಲೇವರ್ ಸಿಗ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಮೇಲೆಯಿಂದ ಪೆಪ್ಪರ್ ಪೌಡ್ರ್ ಹಾಕಿದರೆ ನಿಮಗೆ ಎಕ್ಸಾಕ್ಟ್ಲಿ ಇದು ಫ್ರೈಡ್ ರೈಸ್ದು ಟೇಸ್ಟ್ ಇನ್ನೂ ಬರ್ಬೋದು.
ಸೊ ಇದು ಮಿಕ್ಸ್ಚರ್ ಇದೆ. ಸೊ ಫ್ರೈಡ್ ರೈಸ್ ಮತ್ತು ಲೆಮನ್ ರೈಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ವಿಭಿನ್ನ ರೀತಿಯಾಗಿ ಮಾಡಿದಂತಹ ವೆಜ್ ಫ್ರೈಡ್ ರೈಸ್ ಸಖತ್ತಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ್ದು ಆ್ಯಂಡ್ ಮಕ್ಕಳ ಡಬ್ಬಕ್ಕೆ ಹಾಕೊಡೋದಕ್ಕಂತೂ ಹೇಳಿ ಮಾಡಿಸಿದ್ದು. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ವೆಜ್ ಫ್ರೈಡ್ ರೈಸ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು ಪೇಸ್ಟ್, ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಹೆಚ್ಚಿದ ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಆನಂತರ ಕೊತ್ತಂಬರಿ ಸೊಪ್ಪು, ಬೆಳ್ತಿಗೆ ಅನ್ನ, ನಿಂಬೆ ರಸ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿ ವೆಜ್ ಫ್ರೈಡ್ ರೈಸ್ ಸವಿಯಲು ಬಲು ರುಚಿ. ಬಿಸಿ ಬಿಸಿಯಾದಂಥ ವೆಜ್ ಫ್ರೈಡ್ ರೈಸ್ ಸಖತ್ತಾಗಿತ್ತು. ಸೊ ಇನ್ನೂ ಇದೆ, ಖಾಲಿ ಮಾಡ್ಕೊಂಡು ಬರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಬಿಸಿ ಬಿಸಿಯಾದಂಥ ವೆಜ್ ಫ್ರೈಡ್ ರೈಸ್ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಮೇಡಮ್? ಕೋಡ್ಬಳೆ ಮಾಡುವಂತ. ಕೋಡ್ಬಳೆ. ಸೊ ನನ್ನ ಕೈ ಸೈಜ್ಗೆ ಆಗುತ್ತಾ ಅಥವಾ ಫಿಂಗರ್ ಸೈಜ್ಗೆ ಆಗುತ್ತಾ? ಫಿಂಗರ್ ಸೈಜ್. ಸೊ ಬಳೆ ಅಂದ್ರೆ ಕೈ ಸೈಜ್ಗೆ ಆಗಬೇಕು. ಸೊ ಇದು ಫಿಂಗರ್ ಸೈಜ್ಗೆ. ಫಿಂಗರ್ ಸೈಜ್ಗಿಂತ ದೊಡ್ಡದಾಗ್ತದೆ. ಕೈಗೆ ಸ್ವಲ್ಪ ಚಿಕ್ಕದಾಗುತ್ತೆ. ಸೊ ಚಿಕ್ಕ ಮಕ್ಕಳದು ಕೈಗೆ ಸರಿ ಹೋಗುತ್ತೆ. ಸರಿ. ಹಾಗಾದ್ರೆ ಕೋಡ್ಬಳೆ, ಬಿಸಿ ಬಿಸಿ ಕೋಡ್ಬಳೆ ತಯಾರು ಮಾಡ್ತೀರಿ. ಸೊ ಶುರು ಮಾಡೋಣ. ಎಸ್, ಫಸ್ಟ್ ಮೇಡಮ್ ನಾನು ಮಿಕ್ಸ್ ಮಾಡಿ ತಂದಿದ್ದೇನೆ. 1 ಕಪ್ ಅಕ್ಕಿಗೆ 1 ಕಪ್ ಮೊಸರು ಹಾಕಿ ಅದು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚ ಇದು ಕಾಯಿ ಮೆಣಸು ಪೇಸ್ಟ್ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ತಂದಿದ್ದೇನೆ ನಾನು. ಆಲ್ರೆಡಿ ಅದನ್ನ ಮಿಕ್ಸ್ ಮಾಡಿ ತಂದಿದ್ದೀರಾ? ಸೊ ಅದು ಮಿಕ್ಸ್ ಮಾಡಿ ಏನು ಇಟ್ಕೊಳ್ಬೇಕು? ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕು, ಅಂದ್ರೆ ಸ್ವಲ್ಪ ಅದು ಇದಾಗಲಿ, ಸಾಫ್ಟ್ ಆಗಬೇಕು. ಎಷ್ಟೊತ್ತು ನೆನಿಬೇಕು? ಅದು 10 ನಿಮಿಷ, 10-15 ನಿಮಿಷ ನೆನಿಬೇಕು. ಓಕೆ, ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡಿ ಮೊದಲೇ ಮಿಕ್ಸ್ ಮಾಡಿ ತಂದಿದ್ದೀರಿ. ಅಂದ್ರೆ ಅದು ಮೊಸರು ಪೂರ್ತಿ ಹೀರ್ಕೊಳ್ಳುತ್ತೆ ಅಂತೇಳಿ. ಹಾಂ ಹಾಂ ಹಾಂ. ಸೊ ಇದು ಆಲ್ರೆಡಿ ರೆಡಿ. ಸೊ ಅಕ್ಕಿ ಹಿಟ್ಟು, ಅಕ್ಕಿ ರವೆ, ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು, ಅದಕ್ಕೆ ಸಮ ಪ್ರಮಾಣದಲ್ಲಿ ಮೊಸರು, ಹಸಿಮೆಣಸು ಪೇಸ್ಟ್, ಉಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಡನ್. ಎಸ್, ಇನ್ನು ಶುರು ಮಾಡೋಣ. ಎಸ್, ಓಕೆ. ಹಾಂ, ಡೈರೆಕ್ಟ್ ಫ್ರೈಯಾ? ಡೈರೆಕ್ಟ್. ಅಂದರೆ ಒಂದು ಪ್ಲೇಟ್ ಬೇಕು ನಮಗೆ. ಹಾಂ, ಕೊಡ್ತೇನೆ. ತಗೋ. ಇದಕ್ಕೆ ಆಯಿಲ್ ಹಾಕ್ಲಾ? ಹಾಗಾದರೆ ಆಯಿಲ್ ಹಾಕಿ. ಕೋಡ್ಬಳೆ ಅಂದರೆ ಡೀಪ್ ಫ್ರೈ. ಸೊ ಆಗಲೇ ಹೇಳಿದಾಗೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಇದು ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊಳ್ಳೋದು. ಮೈದಾ ಹಿಟ್ಟು ಏನಾದರೂ ಹಾಕಿದ್ರೆ ಗಟ್ಟಿ ಆಗ್ತದೆ, ಟೇಸ್ಟ್ ಆಗ್ತದೆ, ಸ್ಮೂತ್ ಆಗ್ತದೆ. ಓಕೆ, ಇದು ಮಾಡಿಟ್ಟು ಡಬ್ಬದಲ್ಲಿ ಇಟ್ಟರೆ ಯಾವ ಟೈಮ್ಗೂ ಚೆನ್ನಾಗಿರುತ್ತೆ.
ಕೊತ್ತಂಬರಿ ಸೊಪ್ಪು ಹಾಕೋದು ಯೂಶಲಿ ನಾನು ಹಾಕಿದ್ ನೋಡಲ್ಲ, ಅಂದ್ರೆ ಕೆಲವರು ಮೆಣಸಿನ ಪುಡಿ ಹಾಕೊಳ್ತಾರೆ. ಮೆಣಸಿನ ಪುಡಿ ಹಾಕಿದ್ರೆ ತೀರಾ ಬ್ರೌನ್ ಆಗುತ್ತೆ, ಕಪ್ಪಾಗುತ್ತೆ ಅಂತ ಹೇಳ್ತಾರೆ. ಸೊ ಹಸಿ ಮೆಣಸು ಪೇಸ್ಟ್ ಹಾಕಿದ್ದೀರಿ? ಹೌದು, ಅದು ಸ್ವಲ್ಪ ಖಾರಗೋಸ್ಕರ ಹಾಕಿದ್ದು. ಕಲರ್ ಸಹ ಸರಿ ಇರ್ತದೆ, ಚಂದ ಇರ್ತದೆ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಆಗ್ತದೆ. ಜೀರಿಗೆ ಕೂಡ ಹಾಕೊಳ್ಬೋದಲ್ಲ? ಜೀರಿಗೆ ಸಹ ಹಾಕೊಳ್ಬೋದು. ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ. ಎಣ್ಣೆ ಕೂಡ ಕಾದಿದೆ. ಹಾಕ್ಲಾ? ಎಸ್, ಡನ್. ಸೊ ಇದು ಬಳೆ ಅಲ್ಲ, ಫಿಂಗರ್ ರಿಂಗ್ ತರ ಬಂದಿದೆ. ಎಸ್, ತುಂಬಾ ಸಾಫ್ಟ್ ಆಗಿದೆ ಅಲ್ಲ? ಹೌದು, ಅದು ಮೊಸರು ಹಾಕಿರೋದ್ರಿಂದ ಸಾಫ್ಟ್ ಇರುತ್ತೆ. ಸೊ ಚಿಕ್ಕ ಚಿಕ್ಕ ಕೋಡ್ಬಳೆ, ಇದು ಗೋಲ್ಡನ್ ಕಲರ್ ಬರುವವರೆಗೆ ತಕ್ಕೊಳ್ಳೋದಾ? ಸೊ ಸಂಜೆ ಟೀ ಟೈಮ್ಗೆ ಸೂಪರ್ಬ್ ಆಗಿರುತ್ತೆ. ಬಿಸಿ ಬಿಸಿ ಟೀ, ಅದರ ಜೊತೆಗೆ ಇದು ಸವಿಯೋದಕ್ಕೆ ತುಂಬ ಚೆನ್ನ. ಸೊ ಈ ಥರ ಚಿಕ್ಕ ಚಿಕ್ಕದಾಗಿದ್ದರೆ ಈವನ್ ಟಿ ವಿ ಎಲ್ಲ ನೋಡ್ತಾ ಇರುವೆ, ಏನಾದರೂ ಸ್ವಲ್ಪ ಹಸಿವಾಯಿತು, ಮೂವಿ ನೋಡ್ತಾ ಇದ್ದೀವಿ, ಹಸಿವಾಯಿತು ಅಂತ ಹೇಳಿದ್ರೆ ಹಾಗೆ ಒಂದೊಂದೇ ಕೂತ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಆಯ್ತಾ? ಇದು ಇಟ್ಸ್ ರೆಡಿ. ಓಕೆ, ಸೊ ಬಿಸಿ ಬಿಸಿಯಾದಂಥ ಕೋಡ್ಬಳೆ ರೆಡಿ. ಬಿಸಿ ಬಿಸಿ ಕೋಡ್ಬಳೆ ರೆಡಿ ಇದೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ನೀವು ಕೂಡ ಟೇಸ್ಟ್ ನೋಡಿ, ತಗೊಳ್ಳಿ. ಬಿಸಿ ಬಿಸಿ ಕೋಡ್ಬಳೆ. ಈಗಲೇ ಇಷ್ಟು ಕ್ರಿಸ್ಪಿ ಆಗಿದೆ. ಬಿಸಿ ಇರುವಾಗ ನಮಗೆ ಹೆಚ್ಚು ಕ್ರಿಸ್ಪಿ ಅನ್ಸಲ್ಲ, ತಣ್ಣಗಾದ ನಂತರ ಕಡಕ್ ಕಡಕ್ ಅನ್ಸುತ್ತೆ. ಸೊ ಇದು ಮೊಸರು ಹಾಕಿದ್ದೀರಿ, ಆ ಸಾಫ್ಟ್ನೆಸ್, ಅದರ ಆ ಒಂದು ಹುಳಿ ಅದು ಕೂಡ ಸಿಗ್ತಾ ಇದೆ. ಆ್ಯಂಡ್ ಹಸಿಮೆಣಸು ಪೇಸ್ಟ್ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಫ್ಲೇವರ್, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸಂಜೆ ಟೀಗೆ ಹೇಳಿ ಮಾಡಿಸಿದ್ದು. ಸೊ ಬಿಸಿ ಬಿಸಿ ಕೋಡ್ಬಳೆ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕೋಡ್ಬಳೆ ತಯಾರಿಸೋ ವಿಧಾನ: ಮೊದಲು 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಮೊಸರು, ಅರ್ಧ ಚಮಚದಷ್ಟು ಹಸಿಮೆಣಸು ಪೇಸ್ಟ್, ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಕಲಸಿ 15ರಿಂದ 20 ನಿಮಿಷಗಳ ಕಾಲ ನೆನೆಯಲು ಇಡಿ. ನಂತರ ಚಿಕ್ಕ ಚಿಕ್ಕ ಬಳೆಯ ಆಕಾರದಲ್ಲಿ ಕಟ್ಟಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿ ಗರಿ ಕೋಡ್ಬಳೆ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಕೋಡ್ಬಳೆ ಅಂತೂ ಸಖತ್ತಾಗಿದೆ. ತಿಂತಾ ಇದ್ರೆ ಇನ್ನೂ ತಿನ್ನಿಸ್ತಾನೆ ಇರುತ್ತೆ. ಸೊ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಾಗೆ ಕೂತ್ಕೊಂಡು ಒಂದೊಂದೇ ತಿಂತಾ ಇರ್ತೀನಿ. ಸಖತ್ತಾಗಿತ್ತು. ಒಳ್ಳೆ ಟೇಸ್ಟಿ ಈಸಿ ರೆಸಿಪಿಯನ್ನು ಹೇಳ್ಕೊಡ್ತೀರಾ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಕೋಡ್ಬಳೆ ಎಲ್ಲ ಸಖತ್ತಾಗಿರುತ್ತೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಬಿಸಿ ಬಿಸಿ ಕಾಫಿ, ಟೀ, ಅದರ ಜೊತೆಗೆ ಒಂದೊಂದೇ ಕೋಡ್ಬಳೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಸೂಪರ್ಬ್ ಆಗಿತ್ತು. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.